ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಹಿರಿಯ ಅರ್ಥಧಾರಿ ಸಾಹಿತಿ ಜಿಎಲ್ ಹೆಗ್ಡೆ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಎಂಎ ಹೆಗ್ಡೆ ನಿಧನ ಹಿನ್ನೆಲೆ ತೆರವಾದ ಸ್ಥಾನಕ್ಕೆ ಜಿಎಲ್ ಹೆಗ್ಡೆ ಅವರನ್ನ ನೇಮಕ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆದೇಶ ಹೊರಡಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಎವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ಜಿಎಲ್ ಹೆಗ್ಡೆ ಯಕ್ಷಗಾನ ಸಂಶೋಧನಾ ಕ್ಷೇತ್ರದ ಸಾಧಕರು ಕೂಡ ಹೌದು. ಯಕ್ಷಗಾನ, ವರ್ಣವೈಭವ, ಶೇಣಿ ರಾಮಾಯಣ, ಶೇಣಿ ಭಾರತ, ನಮ್ಮ ಚಿಟ್ಟಾಣಿ ಸೇರಿದಂತೆ ಹಲವು ಪುಸ್ತಕಗಳ ಲೇಖಕರಾಗಿರುವ ಡಾಕ್ಟರ್ ಹೆಗ್ಡೆ ಆಟ ಹಾಗೂ ಕೂಟ ಎರಡರಲ್ಲೂ ಕೂಡ ಸೈ ಎನಿಸಿಕೊಂಡವರು. ವೇಷಧಾರಿಯಾಗಿಯೂ ಕೂಡ ಮಾತ್ರವಲ್ಲದೆ ದಕ್ಷಿಣೋತ್ತರ ಕನ್ನಡದ ಪ್ರಸಿದ್ಧ ಯಕ್ಷಗಾನ ತಾಳಮದ್ದಳೆ ಅರ್ಥಧಾರಿಯೂ ಕೂಡ ಹೆಸರು ಪಡೆದಿದ್ದಾರೆ.